ಕಾಪು ತಾಲೂಕಿನ ಉಚ್ಚಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಚ್ಚಿಲ ಪಡಿಯೂರು ರಸ್ತೆಯಲ್ಲಿರುವ ಖಾಸಗಿ ಅಪಾರ್ಟ್ಮೆಂಟ್ ಒಂದರ ಮುಂಭಾಗ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಕು ನೀರು ಮಾತ್ರ ರಸ್ತೆ ಹಾದಿ ಹಿಡಿದು ಸಾರ್ವಜನಿಕರಿಗೆ ತೊಂದರೆಯಾಗುವ ಹಂತ ತಲುಪಿದ್ರೂ ಸ್ಥಳೀಯ ಆಡಳಿತ ಕ್ಯಾರೆ ಅಂತಿಲ್ಲ. ಇದರಿಂದ ಸಾಂಕ್ರಾಮಿಕ ರೋಗ ಭೀತಿಯು ಹರಡುವ ಮುನ್ನ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ಸಾರ್ವಜನಿಕರ ಒಕ್ಕೊರಲ ಆಗ್ರಹವಾಗಿದೆ. ಉಚ್ಚಿಲ ಪಣಿಯೂರು ರಸ್ತೆಯಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಿಂದ ರಸ್ತೆಗೆ ಕೊಳಕು ನೀರು ಬರೋದರಿಂದ ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ಇಲ್ಲಿಯ ಸ್ಥಳೀಯರೇ ಪಂಚಾಯತ್ ಸದಸ್ಯರುಗಳು ಇದ್ದು ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದೇ ಥರ ಮುಂದಿನ ದಿನಗಳಿದ್ದರೆ ನಾವು ಪಂಚಾಯತಿಗೆ ಮುತ್ತಿಗೆ ಹಾಕಬೇಕಾದಂಥ ಪರಿಸ್ಥಿತಿಗಳು ಬರ್ತದೆ. ಆದಷ್ಟು ಬೇಗ ಇಲ್ಲಿ ಶಾಲಾ ಮಕ್ಕಳು, ಮಸೀದಿಗೆ ಹೋಗುವ ಮಕ್ಕಳು ಮತ್ತು ದಿನ ಬೆಳಗಾದರೆ ಕೆಲಸಕ್ಕೆ ಹೋಗುವವರೆಲ್ಲ ಇದೇ ರಸ್ತೆಯಲ್ಲಿ ಹೋಗಬೇಕಾಗುತ್ತದೆ. ಆದುದರಿಂದ ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕಾಗಿ